ಮಂಗಳೂರಿನ ಐಕಳದಲ್ಲಿ ನಡೆದ ಕಾಂತಬಾರೆ ಬೂದಬಾರೆ ಜೋಡುಕೆರೆ ಕಂಬಳದಲ್ಲಿ ಬೋಳದಗುತ್ತು ಶೆಟ್ಟಿಯವರ ಕೋಣಗಳಾದ ಬೊಲ್ಲ ಮತ್ತು ದೋನಿ ಹೊಸ ದಾಖಲೆಗೆ ಪಾತ್ರವಾಗಿದೆ. ಬೈಂದೂರು ವಿಶ್ವನಾಥ್ ಓಡಿಸಿದ ಈ ಕೋಣಗಳು ಕೇವಲ 9.14 ಸೆಕೆಂಡ್ನಲ್ಲಿ 100 ಮೀಟರ್ ಕ್ರಮಿಸಿ ಹೊಸ ಕಂಬಳ ದಾಖಲೆ ಬರೆದಿವೆ. 2020ರಲ್ಲಿ ಇದೇ ಐಕಳ ಕಂಬಳದಲ್ಲಿ ಶ್ರೀನಿವಾಸ್ ಗೌಡ ಅವರು ಇರುವೈಲು ಪಾಣಿಲ ಬಾಡ ಪೂಜಾರಿಯವರ ಕೋಣಗಳನ್ನು 9.55 ಸೆಕೆಂಡ್ನಲ್ಲಿ ಕ್ರಮಿಸಿ ಹೊಸ ದಾಖಲೆ ಬರೆದಿದ್ದರು. ನಂತರ ಅಕ್ಕೇರಿ ಸುರೇಶ್ ಶೆಟ್ಟಿ 9.37 ಸೆಕೆಂಡ್, ಇರುವತ್ತೂರು ಆನಂದ 9.57 ಸೆಕೆಂಡ್ನಲ್ಲಿ ಓಡಿಸಿ ದಾಖಲೆ ಮಾಡಿದ್ದರು. ಇದೀಗ ಬೈಂದೂರು ವಿಶ್ವನಾಥ್ ಅವರು ಬೊಲ್ಲ ಮತ್ತು ದೋನಿ ಕೋಣಗಳೊಂದಿಗೆ 14.5 ಮೀಟರ್ ದೂರವನ್ನು ಕೇವಲ 11.44 ಸೆಕೆಂಡ್ನಲ್ಲಿ ಕ್ರಮಿಸಿದ್ದಾರೆ. ಈ ವೇಗವನ್ನು 100 ಮೀಟರ್ಗೆ ಹೋಲಿಸಿದಾಗ 9.15 ಸೆಕೆಂಡ್ನಲ್ಲಿ ಓಟ ಪೂರೈಸಿದಂತಾಗುತ್ತದೆ. ಇದೀಗ ಹೊಸ ದಾಖಲೆಯಾಗಿದೆ. ಇನ್ನು ಕಂಬಳ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪದಕ ಪಡೆದ ಕಂಬಳ ಲೋಕದ ಸೂಪರ್ ಸ್ಟಾರ್ ಎಂದೇ ಖ್ಯಾತಿ ಪಡೆದ ಕೋಣ ಚೆನ್ನನಿಗೆ ಐಕಳ ಕಂಬಳದಲ್ಲಿ ಸನ್ಮಾನ ಮಾಡಲಾಯಿತು. ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿ ಮಾಲಕತ್ವದ ಚೆನ್ನ ಕೋಣದ ಸಾಧನೆಗಾಗಿ ಸನ್ಮಾನಿಸಿ ಬೆಳ್ಳಿ ಸರವನ್ನು ಹಾಕಲಾಯಿತು.